ಜೈನ ಧರ್ಮ ಜೀರ್ಣೋದ್ಧಾರಕ ಸಂಘ ಕಾರ್ಕಳದ ವತಿಯಿಂದ ನಿರ್ಮಾಣವಾಗುವ ಜಿನ ಚೈತ್ಯಾಲಯ ವಿದ್ಯಾರ್ಥಿ ನಿಲಯ ಮತ್ತು ಸಮುದಾಯ ಭವನಕ್ಕೆ ಫೆಬ್ರವರಿ 27ರಂದು ಭೂಮಿ ಪೂಜೆ ನಡೆಯಲಿದೆ ಎಂದು ಜೈನ ಧರ್ಮ ಜೀರ್ಣೋದ್ಧಾರಕ ಸಂಘ ಕಾರ್ಕಳದ ಕಾರ್ಯಾಧ್ಯಕ್ಷರಾದ ಡಾ ಎನ್ ರಾಜೇಂದ್ರ ಕುಮಾರ್ ಹೇಳಿದರು. ಅವರು ಮಂಗಳೂರಿನ ಎಸ್ಸಿಡಿಸಿಸಿ ಬ್ಯಾಂಕ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಸುಮಾರು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿದೆ. ಇದರಲ್ಲಿ ಉನ್ನತ ಶಿಕ್ಷಣವನ್ನು ಅರಸಿ ಬರುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯ, ತ್ಯಾಗಿಗಳಿಗೆ ಜಿನ ಚೈತ್ಯಾಲಯ ಮತ್ತು ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಮುದಾಯ ಭವನ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಹೇಳಿದರು. ಜೈನ ಸಮಾಜದ ಯುವಕರ ಭವಿಷ್ಯವನ್ನು ರೂಪಿಸುವ ದೂರದರ್ಶನದೊಂದಿಗೆ ಈ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ ಮಾಡಿಕೊಂಡು ನಡೆಸಿಕೊಂಡು ಬಂದಿರುತ್ತಾರೆ. ಈ ವಿದ್ಯಾರ್ಥಿ ನಿಲಯವು ಶತಮಾನ ಪೂರೈಸಿರುವ ಸೌಜನ್ಯಕ್ಕಾಗಿ ಛತ್ತೀಸ್ಗಢದಲ್ಲಿ ಹೊಸದಾಗಿ ವಿದ್ಯಾರ್ಥಿ ನಿಲಯ, ಒಂದು ಜಿನ ಚೈತ್ಯಾಲಯ ಹಾಗೂ ಒಂದು ಸಮುದಾಯ ಭವನವನ್ನು ಸುಂದರ ಸಮುದಾಯದಲ್ಲಿ ನಿರ್ಮಾಣ ಮಾಡುವ ಉದ್ದೇಶದಿಂದ ಜೈನ ಧರ್ಮ ಜೀರ್ಣೋದ್ಧಾರ ಸಂಘ ಕಾರ್ಕಳ ಇದರ ನೇತೃತ್ವದಲ್ಲಿ ಕಟ್ಟಡ ನಿರ್ಮಾಣ ಸಮಿತಿಯು ಕಾರ್ಯೋನ್ಮುಖವಾಗಿದೆ. ಸುಮಾರು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸಮುದಾಯದಲ್ಲಿ ಜೈನ ಚೈತ್ಯಾಲಯ ಮತ್ತು 80 ಮಕ್ಕಳಿಗೆ ಅವಕಾಶ ಇರುವಂತೆ ಒಂದು ನಮ್ಮ ವಿದ್ಯಾರ್ಥಿ ನಿಲಯ, ಇದಲ್ಲದೆ ಅದರಲ್ಲಿ ತ್ಯಾಗಿಗಳಿಗೆ ಒಂದು ವಿಶ್ರಾಂತಿ ಕೊಠಡಿಗಳು 2 ಇದೆ. ಇದೆಲ್ಲ ಆಧುನಿಕ ಸೌಲಭ್ಯವನ್ನು ಕೂಡ ಹೊಂದಿರುತ್ತದೆ. ಫೆಬ್ರವರಿ 27 ಭಾನುವಾರದಂದು 11 ಗಂಟೆಗೆ ದಿಗಂಬರ ಯತಿಗಳಾದ ಪೂಜ್ಯ ಮುನಿಶ್ರೀ 108 ಅಮೋಘಕೀರ್ತಿ ಮಹಾರಾಜರು ಮತ್ತು ಪೂಜ್ಯಶ್ರೀ ಮುನಿಶ್ರೀ 108 ಅಮರಕೀರ್ತಿ ಮಹಾರಾಜರ ಪವನ ಸಾನ್ನಿಧ್ಯ ಹಾಗೂ ಮಾರ್ಗದರ್ಶನದಲ್ಲಿ ಮೂಡಬಿದ್ರಿ ಜೈನ ಮಠದ ಸತ್ಯಕೀರ್ತಿ ತ್ಯಾಗಕೀರ್ತಿ ಭಟ್ಟಾಚಾರ್ಯ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಹಾಗೂ ನಮ್ಮ ಸಮಾಜದ ಮುಂದಾಳರು ಹಾಗೂ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಅಧ್ಯಕ್ಷತೆಯಲ್ಲಿ ಈ ಸಮುದಾಯದ ಯೋಜನೆಗೆ ಭೂಮಿ ಪೂಜೆಯನ್ನು ಜರುಗಿಸುವಂತಹ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಜೈನ ಧರ್ಮ ಜೀರ್ಣೋದ್ಧಾರ ಸಂಘ ಕಾರ್ಯಕಾರಿ ಸಮಿತಿಯ ಸದಸ್ಯರು ಮತ್ತು ಕೋಶಾಧಿಕಾರಿ ಡಾ ಜೀವಂದರ್ ಬಲ್ಲಾಲ್, ಎಂ ಸುಧೀರ್ ಮಂಗಳೂರು, ಪುಷ್ಪರಾಜ್ ಜೈನ್ ಮಂಗಳೂರು, ಪ್ರಮೋದ್ ಜೈನ್ ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.